ಅಥಣಿ ಪಟ್ಟಣದ ಎಲ್ಲ ವಾರ್ಡ್ಗಳ ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನಮ್ಮ ಪುರಸಭೆಯ ಕಸ ವಿಲೇವಾರಿ ವಾಹನದಲ್ಲಿ ಹಾಕುವುದರ ಮುಖಾಂತರ ಸ್ವಚ್ಛತೆ ಕಾಪಾಡಿ ಎಂದು ಅಥಣಿ ಪುರಸಭೆಯ ಮುಖ್ಯಾಧಿಕಾರಿ ಈರಣ್ಣ ದಡ್ಡಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪುರಸಭೆಯ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಥಣಿ ಪಟ್ಟಣದ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಪ್ರತಿದಿನ ಬೆಳಗ್ಗೆ ಎಲ್ಲಾ ವಾರ್ಡ್ಗಳಲ್ಲಿ ಪುರಸಭೆಯ ಕಸ ವಿಲೇವಾರಿ ವಾಹನಗಳು ಪ್ರತಿ ಮನೆಗೆ ಬರುತ್ತದೆ. ಆ ಕಾರಣದಿಂದಾಗಿ ಸಾರ್ವಜನಿಕರು ಹಸಿ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ವಾಹನದಲ್ಲಿ ಹಾಕುವುದರ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಎಂದು ಹೇಳಿದರು. ವಿನಂತಿಸಿಕೊಳ್ಳುವುದೇನಂತಂದ್ರೆ, ನಮ್ಮ ಮನೆ ಕಸಕ್ಕೆ ಬರ್ತಕ್ಕಂಥ ವೆಹಿಕಲ್ಸ್ಗಳಿಗೆ ಹಸಿ ಕಸ ಮತ್ತು ಒಣ ಕಸ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸಿ ನಾವು ಮಾಡಿದ್ರಿಂದ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ ಹಾಗೂ ಪ್ಲಾಸ್ಟಿಕ್ಗಳನ್ನು ಬೇರ್ಪಡಿಸಿ ಕೊಟ್ಟಿದ್ದಲ್ಲಿ ನಮ್ಮ ವೆಹಿಕಲ್ಸ್ನಲ್ಲಿ ನಾವು ಸಂಪೂರ್ಣ ಅದನ್ನು ನಮ್ಮ ವೆಹಿಕಲ್ಸ್ದಲ್ಲಿ ತುಂಬಿಸ್ಕೊಂಡು ನಾವು ಅಲ್ಲಿ ಬೇರ್ಪಡಿಸಿ ನಾವು ವಿಲೇವಾರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾರ್ವಜನಿಕರು ನಮ್ಮ ಒಂದು ವಿನಂತಿ, ಪ್ರತಿಯೊಬ್ಬರು ಹಸಿ ಕಸ ಮತ್ತು ಬೇರೆ ಒಣ ಕಸ ಬೇರ್ಪಡಿಸಿ ಕೊಡಬೇಕಂತ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವೈನ್ ಶಾಪ್ ಮತ್ತು ಮಟನ್ ಮಾರ್ಕೆಟ್, ಮಟನ್ ತ್ಯಾಜ್ಯ ಇದ್ದಂಥ ವಸ್ತುಗಳನ್ನು ನಮ್ಮದು ಪ್ರತಿದಿನ ಸಂಜೆ 7:30 ಗಂಟೆಯಿಂದ 9:00ವರೆಗೂ ನಮ್ಮದು ವೆಹಿಕಲ್ಸ್ಗಳು ಬರ್ತಾ ಇದ್ದು, ಆ ವೆಹಿಕಲ್ಸ್ದಲ್ಲಿ ತಮ್ಮ ಮಟನ್ ವೇಸ್ಟ್ ಮತ್ತು ಬೀರು ಬ್ಯಾಂಡ್ರಿದಾರ ಇದ್ದಂಥ ಬಾಟ್ಲಿಗಳನ್ನು ನಾವು ಸ್ವತಃ ನಮ್ಮ ವೆಹಿಕಲ್ಸ್ದಲ್ಲಿ ನಾವು ಪಡೆದುಕೊಂಡು ಹೋಗ್ತೀವಿ. ಅದನ್ನು ಸಹ ಎಲ್ಲ ವ್ಯಾಪಾರಸ್ಥರು ಸಹಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಅಥಣಿ ಪಟ್ಟಣದಾದ್ಯಂತ ಮೊದಲು ಪ್ರತಿದಿನ ಬೆಳಗ್ಗೆ ಮನೆಗೆ ಕಸ ವಿಲೇವಾರಿ ವಾಹನಗಳು ಬರುತ್ತಿದ್ದವು. ಆದರೆ ಮದ್ಯದಂಗಡಿ ಹಾಗೂ ಮಾಂಸದಂಗಡಿ ಅಂಗಡಿಯವರು ಕಸ ತ್ಯಾಜ್ಯಗಳನ್ನು ಅಲ್ಲಿಯೇ ಬಿಸಾಕಿ ಹೋಗ್ತಿದ್ರು. ಅಲ್ಲಿ ಗಲೀಜು ತಿನ್ನಲು ಹಂದಿ ಹಾಗೂ ನಾಯಿಗಳು ಮುಗಿಬೀಳುತ್ತಿದ್ದವು. ಇದನ್ನ ಗಮನ ಹರಿಸಿ ಈಗಿನ ಪುರಸಭೆ ಮುಖ್ಯಾಧಿಕಾರಿಗಳಾದ ಈರಣ್ಣ ದಡ್ಡಿಯವರು ಅಧಿಕಾರ ವಹಿಸಿಕೊಂಡ ನಂತರ ಅಥಣಿ ಪಟ್ಟಣದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಅಥಣಿ ಪುರಸಭೆಗೆ ಹೊಸದಾಗಿ ಬಂದಂಥ ಈರಣ್ಣ ದಡ್ಡಿ ಅನ್ನುವಂಥ ಮುಖ್ಯಾಧಿಕಾರಿಗಳು ಬಂದ ನಂತರ ಈ ಮೊದಲು ಅಥಣಿ ಪಟ್ಟಣದಲ್ಲಿ ಕೇವಲ ಮುಂಜಾನೆ ಮಾತ್ರ ಕಸವನ್ನು ಎತ್ತುವಂಥ ಕಾರ್ಯ ನಡೀತಿತ್ತು. ಆದರೆ ಈ ದಡ್ಡಿಯವರು ಬಂದ ನಂತರ ದಿನದಲ್ಲಿ 2 ಹೊತ್ತು ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಹ ಇವನ್ನು ಕಸವನ್ನು ಎತ್ತುವಂಥ ಕಾರ್ಯವನ್ನು ನಡೆಸಿದ್ದಾರೆ. ಬಹುಶಃ ಅವರು ನಡೆಸಿದ ಈ ಕಾರ್ಯ ಶ್ಲಾಘನೀಯ. ಯಾಕಂದರೆ ಹಸಿ ಕಸ ಬೇರೆ, ಒಣ ಕಸ ಬೇರೆ. ಈ ಥರ ಸಾಯಂಕಾಲ 7-8 ಗಾಡಿಗಳನ್ನ ಬಿಟ್ಟ ಹೋಟೆಲ್ಗಳು ಅಥವಾ ಈ ಬಾರು, ಮಾಂಸಾಹಾರಿ ಹೋಟೆಲ್ಗಳು, ಶಾಕಾಹಾರಿ ಹೋಟೆಲ್ಗಳು ಈ ಎಲ್ಲ ಕಸವನ್ನು ವಿಲೇವಾರಿ ಮಾಡಿಕೊಂಡು ಯಾವ ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕ ಐತಿ, ಆ ಒಂದು ತ್ಯಾಜ್ಯ ವಿಲೇವಾರಿ ಘಟಕದೊಳಗೆ ಹೋಗಿಯೂ ಸಹ ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆ ಮಾಡಿ ಆ ಹಸಿ ಕಸದಿಂದ ಎರೆಹುಳಗಳನ್ನ ಬಿಟ್ಟ ಗೊಬ್ಬರವನ್ನು ತಯಾರು ಮಾಡಿ ಅದನ್ನು ಮಾರಾಟ ಮಾಡುವಂಥ ಒಂದು ವಿಶೇಷವಾದ ಯೋಜನೆಯನ್ನು ಹೊಂದಿದ್ದಾರೆ. ಈ ಒಬ್ಬ ಮುಖ್ಯಾಧಿಕಾರಿಗಳು ನಮ್ಮ ಅಥಣಿಗೆ ಬಂದು ಒದಗಿದ್ದು ಬಹುಶಃ ನಮ್ಮ ಎಲ್ಲರ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಕಂದಾಯ ಹಿರಿಯ ನಿರೀಕ್ಷಕ ಸಿದ್ದು ಮಂಗ, ಲೆಕ್ಕಾಧಿಕಾರಿ ಅಭಿಜಿತ್ ಮಾಂಡೇವಕರ್, ಕಿರಿಯ ಕಂದಾಯ ನಿರೀಕ್ಷಕ ಆಕಾಶ್ ಕಾಂಬಳೆ, ಆರೋಗ್ಯ ನಿರೀಕ್ಷಕ ರಾಜು ಒಳಬೇಕರ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಬಸವರಾಜ್ ಕಾಂಬಳೆ, ಪುರಸಭೆಯ ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ. ಹಳ್ಳಿ ಜನ ಪೇಟೆಗೆ ಹೋಗ್ತಾರೆ, ಪೇಟೆ ಜನ ಹಳ್ಳಿಗೆ ಬರ್ತಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಸತ್ಯನಾಥ್ ಸ್ಟೋರ್ಸ್ ಬಟ್ಟೆ ಮಳಿಗೆ ಹೊಸ ರೂಪದಲ್ಲಿ ನವ ರಂಗಿನಲ್ಲಿ ನಿಮ್ಮನ್ನು ಸ್ವಾಗತಿಸಲಿದೆ. 20 ರಾಜ್ಯಗಳಿಂದ ಅಲ್ಲಿಯ ವೈವಿಧ್ಯಮಯ ಜವಳಿಯ ಸಂಗ್ರಹ. ಸತ್ಯನಾಥ್ ಸ್ಟೋರ್ಸ್ ಅಂದರೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಬಟ್ಟೆಗಳ ಮಹಾಸಂಗಮ. ಒಮ್ಮೆ ಭೇಟಿ ಕೊಡಿ, ನಮ್ಮ ಆತಿಥ್ಯ ನೋಡಿ.